ಮಂಗಳೂರು ಹೊರವಲಯದ ಉಳ್ಳಾಲ ದರ್ಗಾದಿಂದ ಹಳೇಕಳಕ್ಕೆ ಹೋಗುವ ರಸ್ತೆಯ ಮಿಲ್ಲತ್ ನಗರ ಪ್ರದೇಶದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ರಸ್ತೆಗೆ ಉರುಳಿರುವಂತಹ ಘಟನೆ ನಡೆದಿದೆ. ಬೆಳಕಿನ ಸಮಯವಾಗಿರುವುದರಿಂದ ವಾಹನಗಳು ರಸ್ತೆಗಳಲ್ಲಿ ಇರದೆ ಸಂಭಾವ್ಯ ಅನಾಹುತವೊಂದು ತಪ್ಪಿದೆ. ಘಟನೆ ಸಂಬಂಧ ಸ್ಥಳಕ್ಕೆ ಶಾಸಕ ಯುಟಿ ಖಾದರ್ ಭೇಟಿಯನ್ನು ನೀಡಿ ಮೆಸ್ಕಾಂ ಇಲಾಖೆಗೆ ತಕ್ಷಣಕ್ಕೆ ದುರಸ್ತಿ ನಡೆಸಲು ಸೂಚಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಳೆ ನೀರು ನಿಲ್ತಾ ಇರುವ ಹಿನ್ನೆಲೆಯಲ್ಲಿ ಚರಂಡಿ ಕಾಮಗಾರಿಯನ್ನು ಆರಂಭ ಮಾಡಲಾಗಿತ್ತು. ಕಾಮಗಾರಿ ಸಂದರ್ಭ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಗೂ ವಿದ್ಯುತ್ ಕಂಬ ರಸ್ತೆಗೆ ಉರುಳಿದೆ. 3 ದಿನಗಳ ಹಿಂದೆ ಮೆಸ್ಕಾಂ ಇಂಜಿನಿಯರಿಗೆ ಟ್ರಾನ್ಸ್ಫಾರ್ಮರ್ ಅಪಾಯ ಸ್ಥಿತಿಯಲ್ಲಿ ಇರುವುದನ್ನು ಗಮನಕ್ಕೆ ತಂದರೂ ದುರಸ್ತಿಗೆ ಮುಂದಾಗಿರಲಿಲ್ಲ. ಈ ನಿಟ್ಟಿನಲ್ಲಿ ಸಂಬಂಧಿತ ಇಂಜಿನಿಯರಿಗೆ ನೋಟಿಸ್ ನೀಡುವುದಾಗಿ ತಿಳಿಸಿದರು. ಈ ರೀತಿಯ ಕಂಬಗಳು ವೀಕ್ ಆಗಿರ್ತದೆ, ಎಲ್ಲವೂ ಕೂಡಲೇ ಮುಂಜಾಗ್ರತಾ ಕ್ರಮ ತೆಗೊಳ್ಳುವಂಥದ್ದು ಇಲಾಖೆಯ ಜವಾಬ್ದಾರಿ. ಆ ಸಮೀಕ್ಷೆ ನಡೆಸಿ ಅಗತ್ಯ ಬಂದರೆ ಮುಂಜಾಗ್ರತಾ ಕ್ರಮ ತೆಗೊಳ್ಬೇಕಂದ್ರೆ ಇವತ್ತು ಸೂಚಿಸಲಾಗಿದೆ.